ನೆಲೆಸಿದ್ದ ಬಸ್ಸಿನ 2 ಬ್ಯಾಟರಿ ಕಳವು ನಡೆಸಿರುವ ಘಟನೆ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಪಲ ಬಗಂಬೆಲದಲ್ಲಿ ಬುಧವಾರ ನಸುಕಿನ ಜಾವ ಬೆಳಕಿಗೆ ಬಂದಿದ್ದು, ಕಳ್ಳರ ಕಿತಾಪತಿಯಿಂದ ಬ್ಯಾಟರಿ ಇಲ್ಲದೆ ಬೆಳಗ್ಗೆ ಕುಂಪಲದಿಂದ ಕೊಟ್ಟಾರ ಕಡೆಗೆ ಹೋಗಬೇಕಾದ ಬಸ್ ಪ್ರಯಾಣವನ್ನೇ ಮೊಟಕುಗೊಳಿಸಿದೆ. ನಿನ್ನೆ ರಾತ್ರಿ ಕುಂಪಲದ ಬಗಂಬೆಲದಲ್ಲಿ ನೆಲೆಸಿದ್ದ ರೂಟ್ ನಂಬರ್ 44 ಮೂಕಾಂಬಿಕಾ ಟ್ರಾವೆಲ್ಸ್ ಬಸ್ಸಿನ 2 ಬ್ಯಾಟರಿ ಹಾಗೂ ವೈರ್ಗಳನ್ನು ಕಳವು ಮಾಡಲಾಗಿದೆ. ಒಟ್ಟು 40,000 ಮೊತ್ತದ ಬ್ಯಾಟರಿಯನ್ನ ಕಳವು ಮಾಡಲಾಗಿದೆ. ರಾತ್ರಿ ಸುಮಾರು 1 ರಿಂದ 4 ಗಂಟೆಯ ವೇಳೆಯಲ್ಲಿ ಕೃತ್ಯ ನಡೆದಿರುವುದಾಗಿ ಸಂಶಯ ವ್ಯಕ್ತಪಡಿಸಲಾಗಿದೆ. ಈ ಕುರಿತು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.